ಯಾರೇ ಆಗಿರಲಿ, ಎಲ್ಲೇ ನೀವು ಇರಲಿ, ಧರ್ಮ ಯಾವುದೇ ಇರಲಿ, ತಪ್ಪು ಮಾಡಿದರೆ ಆ ದೇವರು ಇದೇ ಜೀವನದಲ್ಲಿ ನಿಮಗೆ ಶಿಕ್ಷೆ ನೀಡುತ್ತಾನೆ ಅನ್ನುವುದಕ್ಕೆ ಈ ಒಂದು ಘಟನೆ ಅದ್ಭುತವಾದಂತಹ ಉದಾಹರಣೆಯಾಗಿದೆ. ಅಂದ ಹಾಗೆ ಈ ಘಟನೆ ನಡೆದಿದ್ದು ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ. ಪುರಾಣಗಳ ಪ್ರಕಾರ ಹಿರಣ್ಯಕಶಿಪುವಿನ ಸೋದರ ಹಿರಣ್ಯಾಕ್ಷ ಭೂದೇವಿಯನ್ನು ಹೊತ್ತೊಯ್ದು ಸಮುದ್ರದಲ್ಲಿ ಬಂಧಿಸಿಟ್ಟಿದ್ದಾಗ ಭೂದೇವಿಯ ರಕ್ಷಣೆಗೆ ವರಾಹಾವತಾರ ತಾಳಿದ ಶ್ರೀಮನ್ನಾರಾಯಣ ತನ್ನ ಹಲ್ಲುಗಳಿಂದ ಭೂಮಿಯನ್ನು ಚುಚ್ಚಿ ಎತ್ತಿದಾಗ ತುಂಗಾ ಮತ್ತು ಭದ್ರಾ ನದಿಗಳು ಹುಟ್ಟುತ್ತವೆ. ನಂತರ ಈ ಎರಡು ನದಿಗಳು ಕೂಡಲಿಯಲ್ಲಿ ಸಂಗಮವಾಗುತ್ತದೆ. ಈ ರೀತಿ ತುಂಗಭದ್ರಾ ನದಿಯ ಜನ್ಮವಾಗುತ್ತದೆ. ಭದ್ರಾ ನದಿಯ ದಡದಲ್ಲಿರುವ ಊರೇ ಭದ್ರಾವತಿಯಾಗುತ್ತದೆ. ಇಲ್ಲಿನ ವೆಂಕಿಗ್ರಸ್ತ ತನ್ನ ವಾನಪ್ರಸ್ಥಾಶ್ರಮದಲ್ಲಿ ತಪಸ್ಸನ್ನು ಆಚರಿಸುತ್ತಿದ್ದಾಗ ಲಕ್ಷ್ಮೀನರಸಿಂಹ ಪ್ರತ್ಯಕ್ಷನಾಗುತ್ತಾನೆ. ಲಕ್ಷ್ಮೀನರಸಿಂಹ ಪ್ರತ್ಯಕ್ಷನಾದ ಸ್ಥಳದಲ್ಲಿ ಲಕ್ಷ್ಮೀನರಸಿಂಹ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ವೆಂಕಿ ಮುನಿಯು ಪೂಜಿಸುತ್ತಾರೆ. ನಂತರದ ದಿನಗಳಲ್ಲಿ ಹೊಯ್ಸಳದ ವೀರನರಸಿಂಹ ಇಲ್ಲಿ ದೇವಾಲಯವನ್ನು ಕಟ್ಟಿಸಿದನೆಂದು ಐತಿಹಾಸ ಸಾರುತ್ತದೆ. ಆದರೆ ಇತ್ತೀಚೆಗೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಒಂದು ಭಯಾನಕ ಘಟನೆ ಎಲ್ಲರನ್ನು ಭಯಭೀತರನ್ನಾಗಿ ಮಾಡಿದೆ. ಹಾಗಾದರೆ ಆ ಘಟನೆ ಏನು, ಆ ದೇವಸ್ಥಾನದ ಹಿನ್ನೆಲೆ ಏನು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕಬ್ಬಿಣದ ಕಾರ್ಖಾನೆ, ಕಾಗದದ ಕಾರ್ಖಾನೆ, ಕಾರ್ಖಾನೆಗಳ ರಾಜಧಾನಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಶಿಲ್ಪಕಲೆಯ ತವರೂರು ಹೌದು. ಇದಕ್ಕೆ ಸಾಕ್ಷಿ ಇಲ್ಲಿರುವ ಲಕ್ಷ್ಮೀನರಸಿಂಹ ದೇವಾಲಯ. ಭದ್ರಾವತಿ ಹಳೆ ನಗರದಲ್ಲಿರುವ ಈ ದೇವಾಲಯವನ್ನು 13ನೇ ಶತಮಾನದಲ್ಲಿ ಹೊಯ್ಸಳ ವಂಶದ ವೀರನರಸಿಂಹ ನಿರ್ಮಿಸಿದರೆಂದು ಐತಿಹ್ಯ ಇದೆ. ಹೊಯ್ಸಳರ ಕಲಾ ವೈಭವದ ಶ್ರೀಮಂತವಾದ ಈ ದೇವಾಲಯ ಬೇಲೂರು ಹಳೆಬೇಡಿನ ದೇವಾಲಯಗಳ ಮಾದರಿಯಲ್ಲಿಯೇ ಇದೆ. ಸ್ಥಳೀಯ ದಂತಕಥೆಗಳ ಪ್ರಕಾರ ಹೊಯ್ಸಳ ರಾಜ ವಿಷ್ಣುವರ್ಧನ ತನ್ನ ಕನಸಿನಲ್ಲಿ ವಿಷ್ಣುವನ್ನು ನೋಡಿ ದೇವಾಲಯವನ್ನು ನಿರ್ಮಿಸಲು ಸೂಚಿಸುತ್ತಾನೆ. ತದನಂತರ ವಿಷ್ಣುವರ್ಧನ ಈ ದೇವಾಲಯವನ್ನು ನಿರ್ಮಿಸಿದನು ಎಂದು ನಂಬಲಾಗಿದೆ. ತ್ರಿವಳಿ ದೇಗುಲಗಳೊಂದಿಗೆ ನಿರ್ಮಾಣಗೊಂಡ ಶಿವಮೊಗ್ಗ ಜಿಲ್ಲೆಯ ಕೆಲವೇ ದೇವಾಲಯಗಳಲ್ಲಿ ಇದು ಕೂಡ ಒಂದು. ದೇವಾಲಯವು ಪೂರ್ವಕ್ಕೆ ತೆರೆದುಕೊಂಡಿದೆ. ಇದು 3 ಗರ್ಭಗುಡಿಯನ್ನು ಹೊಂದಿರುವ ಅತಿ ವಿರಳ ದೇವಾಲಯಗಳಲ್ಲಿ ಒಂದಾಗಿದೆ. ಪ್ರತಿಯೊಂದು ಗರ್ಭಗುಡಿಯು ವೇಣುಗೋಪಾಲ, ಲಕ್ಷ್ಮೀನರಸಿಂಹ ಮತ್ತು ವಿಷ್ಣು ಪುರುಷೋತ್ತಮರಿಗೆ ಸಮರ್ಪಿತವಾಗಿದೆ. ಈ ದೇವಾಲಯ ಬಗ್ಗೆ ಹೇಳುತ್ತಿರುವಾಗ ನೆನಪಿಗೆ ಬರುವುದೇ 2014ನೇ ಇಸ್ವಿಯಲ್ಲಿ ನಡೆದಂತಹ ಒಂದು ಭಯಾನಕ ಭೀಕರ ಘಟನೆ. ಯಾವ ರೀತಿ ಹುಡುಗಾಟದಲ್ಲಿ ಸ್ನೇಹಿತರ ಜೊತೆ ಬೆಟ್ ಕಟ್ಟಿ ಈ ದೇವಸ್ಥಾನದ ಪ್ರಾಂಗಣದಲ್ಲಿ ಹೇಸಿಗೆ ಮಾಡಿ ತನ್ನ ಜೀವನಕ್ಕೆ ಕುತ್ತು ತಂದುಕೊಂಡಂತಹ ಘಟನೆ ಅತ್ಯಂತ ಭೀಕರ ಮತ್ತು ಭಯಾನಕವಾಗಿತ್ತು. ಹೌದು, ನಿಯಾಜ್ ಎನ್ನುವ ಒಬ್ಬ ಗ್ಯಾರೇಜ್ ಹುಡುಗ ತನ್ನ 2 ಸ್ನೇಹಿತರಾದಂತಹ ಅಕ್ಬರ್ ಬಾಬಾ ಮತ್ತು ಶೋಯಬ್ ಎನ್ನುವರ ಜೊತೆಗೆ ಮೋಜು ಮಾಡುತ್ತಾ ಬೆಟ್ಟು ಕಟ್ಟುತ್ತಾನೆ. ಅದೇನೆಂದರೆ ಲಕ್ಷ್ಮೀನರಸಿಂಹ ದೇವಸ್ಥಾನದ ಪ್ರಾಂಗಣದಲ್ಲಿ ಹೇಸಿಗೆ ಮಾಡಿ ಬರುವುದು ಎಂದು. ಹೀಗೆ ಬೆಟ್ ಕಟ್ಟಿ ಅವನು ದೇವಸ್ಥಾನದಲ್ಲಿ ಹೇಸಿಗೆ ಮಾಡಿ ಬರುತ್ತಾನೆ. ಅದು ಕೇವಲ 500 ರೂಪಾಯಿ ಬೆಟ್ಗೋಸ್ಕರ. ಈ ಘಟನೆ ನಡೆದರೂ ದೇವಸ್ಥಾನ ಮಂಡಳಿ ಆಗಲಿ ಅಥವಾ ಮೀಡಿಯಾ ಆಗಲಿ ಅದರ ಬಗ್ಗೆ ಹೆಚ್ಚು ಗಮನ ಕೊಡಲಿಲ್ಲ. ಕಾರಣ ಸುಖಾಸುಮ್ಮನೆ ನಗರದಲ್ಲಿ ಶಾಂತಿಯನ್ನು ಕಲಕುವುದು ಬೇಡ ಎಂದು ಈ ಒಂದು ವಿಷಯವನ್ನು ಅಲ್ಲಿಯೇ ಹತ್ತಿಕ್ಕಲಾಗುತ್ತದೆ. ಆದರೆ ನಿಯಾಜ್ ಹುಸೇನ್ಗೆ ಮುಂದೆ ಕೇವಲ 3 ತಿಂಗಳಲ್ಲಿ ಅವನು ಮಾಡಿದ ಕೃತ್ಯದ ಬಗ್ಗೆ ಪರಿಣಾಮ ಗೊತ್ತಾಗಿ ಬಿಡುತ್ತದೆ. ಅದೇನೆಂದರೆ ನಿಯಾಜ್ ಅಹ್ಮದ್ಗೆ ಸೌದಿ ಅರೇಬಿಯಾದಲ್ಲಿ ಗ್ಯಾರೇಜ್ನಲ್ಲಿ ಕೆಲಸ ಮಾಡುವ ಅವಕಾಶ ಸಿಗುತ್ತದೆ. ಈ ರೀತಿ ಹೋಗಿ 1 ವಾರಕ್ಕೇನೆ ಅವನಿಗೆ ಅವನ ಹೊಟ್ಟೆ ಕೆಳಭಾಗದಲ್ಲಿ ಕೆಲವು ಹುಣ್ಣುಗಳು ಕಾಣಲು ಪ್ರಾರಂಭಿಸುತ್ತವೆ. ಮೊದಲು ಏನೋ ಇರಬಹುದೆಂದು ನಿಯಾಜ್ ಹುಸೇನ್ ನೆಗ್ಲೆಕ್ಟ್ ಮಾಡುತ್ತಾನೆ. ಆದರೆ ಆ ಹುಣ್ಣು ಕ್ರಮೇಣ ಬೆಳೆಯಲು ಪ್ರಾರಂಭಿಸುತ್ತದೆ. ಇದ್ದಕ್ಕಿದ್ದ ಹಾಗೆ ಅದು ಸಂಪೂರ್ಣವಾಗಿ ದೇಹವನ್ನು ಆಕ್ರಮಿಸುತ್ತದೆ. ಯಾಕೋ ಅವನಿಗೆ ಸ್ವಲ್ಪ ಸಂಶಯ ಬರುತ್ತದೆ. ಹೋಗಿ ಆಸ್ಪತ್ರೆಗೆ ತೋರಿಸಿದಾಗ ಅಲ್ಲಿರುವ ವೈದ್ಯರು ಕೂಡ ಗಾಬರಿಗೊಳ್ಳುತ್ತಾರೆ. ಇದ್ಯಾವ ರೋಗವೆಂದು ಕೂಡ ಅವರಿಗೆ ಗೊತ್ತಾಗುವುದಿಲ್ಲ. ಯಾಕಂದರೆ ಮೈ ತುಂಬ ಚಿಕ್ಕ ಚಿಕ್ಕ ಹುಳುಗಳು ಕಾಣಿಸಿಕೊಳ್ಳುತ್ತವೆ. ಅಲ್ಲಿನ ವೈದ್ಯರು ಹಲವಾರು ರಿಸರ್ಚ್ ಮಾಡಿ ಹಲವಾರು ಬೇರೆ ವೈದ್ಯರನ್ನ ಕನ್ಸಲ್ಟ್ ಮಾಡಿ ಕೇಳಿದಾಗಲೂ ಕೂಡ ಯಾರಿಗೂ ಈ ರೀತಿಯ ಒಂದು ರೋಗದ ಬಗ್ಗೆ ಗೊತ್ತಾಗುವುದಿಲ್ಲ. ಇದರಿಂದ ಗಾಬರಿಗೊಂಡು ಅವರು ಕೂಡ ಈ ಕೇಸನ್ನ ಬಿಟ್ಟು ಬಿಡುತ್ತಾರೆ.
ಮುಂದೆ ನಿಯಾಜ್ ಹುಸೇನ್ಗೆ ಯಾರೋ ಸೌದಿ ಅರೇಬಿಯಾದಲ್ಲಿರುವ ಮುಸ್ಲಿಂ ಮೌಲ್ವಿಯನ್ನು ಭೇಟಿ ಮಾಡಲು ಹೇಳುತ್ತಾರೆ. ಆಗ ಮೌಲ್ವಿ ಈ ವಿಷಯ ತಿಳಿದು ಹಿಂದೆ ಏನೋ ಈ ವ್ಯಕ್ತಿ ಕೆಟ್ಟದಾಗಿ ಮಾಡಿದ್ದಾನೆ ಎಂದು ಗೊತ್ತಾಗುತ್ತದೆ. ನೀನು ಏನೋ ತಪ್ಪು ಮಾಡಿದ್ದೀಯಾ, ಆ ತಪ್ಪು ಯಾವುದೊಂದು ದಯವಿಟ್ಟು ಹೇಳು, ಆಗ ಮಾತ್ರ ಇದರ ಬಗ್ಗೆ ನಾವು ಕುಲಂಕುಷವಾಗಿ ಈ ರೋಗವನ್ನ ಪತ್ತೆ ಹಚ್ಚಬಹುದೆಂದು ಕೇಳಿದಾಗ ಮೊದಲು ನಿಯಾಜ್ ಹುಸೇನ್ ತನಗೆ ಏನು ಗೊತ್ತಿಲ್ಲ, ನಾನು ಯಾವ ಅಂತ ಕೃತ್ಯವನ್ನು ಮಾಡಿಲ್ಲ ಎಂದು ಹೇಳುತ್ತಾನೆ. ಹಾಗೆಯೇ ಮೌಲ್ವಿ ಸುಮ್ಮನಿರುವುದಿಲ್ಲ. ನೀನು ದೇವರ ಬಗ್ಗೆ ಏನಾದರೂ ಕೆಟ್ಟು ಮಾಡಿದ್ದೀಯಾ ಅಥವಾ ಕೆಟ್ಟದಾಗಿ ನಡೆದುಕೊಂಡಿದ್ದೀಯಾ ಎಂದು ಕೇಳಿದಾಗ ಆಗ ಅವನಿಗೆ ನೆನಪಾಗಿದ್ದೇ ಭದ್ರಾವತಿಯಲ್ಲಿ ಮಾಡಿದಂತಹ ಒಂದು ಕೆಟ್ಟ ಕೆಲಸ. ಆಗ ನಿಯಾಜ್ ಹುಸೇನ್ ತಾನು ಮಾಡಿದ ಆ ಒಂದು ಕೆಟ್ಟ ಕೃತ್ಯದ ಬಗ್ಗೆ ಮೌಲ್ವಿಯ ಮುಂದೆ ಹೇಳುತ್ತಾನೆ. ಆದರೆ ಸೌದಿ ಅರೇಬಿಯಾದಲ್ಲಿರುವ ಆ ಮೌಲ್ವಿ ಕೂಡ ಅವನನ್ನು ಸಾವಿನ ದವಡೆಯಿಂದ ತಪ್ಪಿಸಲು ಸಾಧ್ಯವಾಗುವುದಿಲ್ಲ. ಅಲ್ಲಿನ ಡಾಕ್ಟರ್ ಅಂತೂ ಈ ವಿಷಯವನ್ನು ತೆಗೆದುಕೊಳ್ಳುವುದೇ ಇಲ್ಲ. ಮುಂದೆ 2 ವಾರದಲ್ಲಿ ನಿಯಾಜ್ ಅಹ್ಮದ್ ಸಾವನ್ನಪ್ಪುತ್ತಾನೆ. ಈ ಘಟನೆ ನಡೆದು 3 ತಿಂಗಳ ಮೇಲೆ ಅವರ ಕುಟುಂಬದವರಿಗೆ ವಿಷಯ ಗೊತ್ತಾಗುತ್ತದೆ. ಆಮೇಲೆ ಅವರ ಸ್ನೇಹಿತರಿಂದ ಅವನು ಮಾಡಿದಂತಹ ಆ ಒಂದು ಹೇಸಿಗೆಯ ಬಗ್ಗೆ ಅವರ ಕುಟುಂಬದವರಿಗೆ ಗೊತ್ತಾಗುತ್ತದೆ. ಮುಂದೆ ಅವರು ದೇವಸ್ಥಾನಕ್ಕೆ ಹೋಗಿ ತಪ್ಪಾಯಿತು ಎಂದು ಬೇಡಿಕೊಳ್ಳುವುದರಲ್ಲಿ ಅವರ ಜೊತೆ ಮಗನೇ ಇರಲಿಲ್ಲ. ನೋಡಿದಿರಾ ಸ್ನೇಹಿತರೆ, ದೇವರು ಯಾರೇ ಆಗಿರಲಿ, ನೀವು ಎಲ್ಲೇ ಇರಲಿ, ಧರ್ಮ ಯಾವುದೇ ಇರಲಿ, ತಪ್ಪು ಮಾಡಿದರೆ ಇದೇ ಜನ್ಮದಲ್ಲಿ ನಿಮಗೆ ಶಿಕ್ಷೆ ಸಿಗುತ್ತದೆ ಅನ್ನುವುದಕ್ಕೆ ಈ ಒಂದು ಉದಾಹರಣೆಯೇ, ಈ ಒಂದು ಘಟನೆಯೇ ಸಾಕ್ಷಿಯಾಗಿದೆ. ಸ್ನೇಹಿತರೆ, ಯಾವುದೇ ಧರ್ಮವಾಗಲಿ, ಯಾವುದೇ ಜಾತಿಯಾಗಲಿ, ಯಾರನ್ನು ಕೂಡ ಅವಹೇಳನ ಮಾಡಬಾರದು, ಯಾವುದೇ ದೇವರ ಬಗ್ಗೆ ಈ ರೀತಿ ನಡೆದುಕೊಳ್ಳಬಾರದು ಎನ್ನುವ ವಿಷಯ ನಮಗೆ ಗೊತ್ತಾಗುತ್ತದೆ. ಅದಕ್ಕೆ ಎಲ್ಲ ಧರ್ಮಗಳ ಬಗ್ಗೆ, ಎಲ್ಲ ಜಾತಿಯ ಬಗ್ಗೆ ಕೊಂಚ ಹೆದರಿಕೆ, ಕೊಂಚ ಭಕ್ತಿ ಇರಲಿ ಎಂದು ನಾವು ಕೂಡ ಈ ಮೂಲಕ ಹೇಳಲು ಪ್ರಯತ್ನಿಸಿದ್ದೇವೆ. ಇಂತಹದೇ ಕುತೂಹಲಕಾರಿ ವಿಷಯಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.